ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಒಂದೇ ಮಾತರಂ, ಜೈ ಹಿಂದ್, ಇನ್ಕಿಲಾಬ್ ಜಿಂದಾಬಾದ್ ಮತ್ತು ಭೋಲೋ ಭಾರತ್ ಮಾತಾ ಕಿ ಎನ್ನುವ 4 ಮುಖ್ಯ ಘೋಷಣೆಗಳು ನಮ್ಮದಾಗಿತ್ತು. ಆದರೆ ಈಗ ಒಂದೊಂದು ಘೋಷಣೆಗಳು ಒಬ್ಬೊಬ್ಬರದಾಗಿದೆ ಎಂದು ಎಐಸಿಸಿಯ ಕಾರ್ಯದರ್ಶಿ ಪಿಸಿ ಮೋಹನ್ ಹೇಳಿದರು. ಅವರು ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ನೆನಪಿಗಾಗಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಒಂದೇ ಮಾತರಂ, ಜೈ ಹಿಂದ್, ಇನ್ಕಿಲಾಬ್ ಜಿಂದಾಬಾದ್ ಮತ್ತು ಭೋಲೋ ಭಾರತ್ ಮಾತಾ ಕಿ ಎನ್ನುವ 4 ಮುಖ್ಯ ಘೋಷಣೆಗಳು ದೇಶದ ಜನತೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚನ್ನು ಹೆಚ್ಚಿಸಿತು. ಜಗತ್ತಿಗೆ ಎಲ್ಲ ಚಳವಳಿಗಿಂತ ಕ್ವಿಟ್ ಇಂಡಿಯಾ ಚಳವಳಿ ಬಹಳ ರೋಮಾಂಚನಕಾರಿ ಚಳವಳಿ. ಅಂದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದ ನಾವು ಇಂದು ಅರಾಜಕತೆ, ಭ್ರಷ್ಟಾಚಾರ, ಅಸಮಾನತೆ, ದುರಾಡಳಿತವನ್ನ ಭಾರತದಿಂದ ಓಡಿಸಬೇಕು ಎಂದು ಹೇಳಿದರು. 1942 ಆ ಚಳವಳದಲ್ಲಿ ನಮಗೆ 4 ಕಹಳೆಗಳು ಓದುವಂತ ಕಹಳೆ ಉದ್ಘೋಷ ಇತ್ತು. ಅದರಲ್ಲಿ ಒಂದೇ ಮಾತರಂ, ಮತ್ತೊಂದು ಜೈ ಹಿಂದ್, ಮತ್ತೊಂದು ಇನ್ಕಿಲಾಬ್ ಜಿಂದಾಬಾದ್, ಆಮೇಲೆ ಭೋಲೋ ಭಾರತ್ ಮಾತಾ. ಇದೆಲ್ಲ ನಮ್ಮ ಘೋಷಣೆಗಳೇ. ಈಗ ನಮ್ಮೆಲ್ಲ ಘೋಷಣೆಗಳಿಲ್ಲ, ಎಲ್ಲರೊಂದೊಂದು ಘೋಷಣೆಗಳು ಕೊಂಡೋಗಿದ್ದಾರೆ. ಬಹಳ ರೋಮಾಂಚಕವಾದ ಕಥೆಗಳು, ಅಭೂತಪೂರ್ವ ಕಥೆಗಳಿದೆ ಈ ಹೋರಾಟದಲ್ಲಿ. ಜಗತ್ತಿನ ಯಾವುದೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದಕ್ಕಿಂತ ಅಪೂರ್ವವಾದ ಹೋರಾಟ, ಅನನ್ಯವಾದ ಹೋರಾಟ ಅದು ಭಾರತದ ಸ್ವಾತಂತ್ರ್ಯ ಚಳವಳಿ. ಸುಮಾರು 1 ಲಕ್ಷದ ಜನರನ್ನು ಬಂಧಿಸಿದರು. 1 ಲಕ್ಷ ಜನರನ್ನು ಬಂಧಿಸಿದರು. ಸುಮಾರು 60,000 ಜನರಿಗೆ ಆವತ್ತು ಅವರ ಮೇಲೆ ಮೊಕದ್ದಮೆ ಹೂಡಿದರು. ಸುಮಾರು 18,000 ಜನರನ್ನು ಇವತ್ತು 1040 ತನಕ ಅವರನ್ನು ಬಂಧನದಲ್ಲಿಟ್ಟರು, ಯಾವುದೇ ವಿಚಾರಣೆಗಳಿಲ್ಲದೆ. ಇವತ್ತು ಅವ್ರನ್ನೆಲ್ಲ ನಾವು ನೆನೆಸ್ಕೊಳ್ಬೇಕಾಗ್ತದೆ, ಒಬ್ಬೊಬ್ಬರು ನೆನೆಸ್ಕೊಳ್ಬೇಕಾಗ್ತದೆ. ಇದೊಂದು ನೆನೆಸ್ಕೊಳ್ಳುವಂತ ದಿನಗಳು. ಮಹಾತ್ಮ ಗಾಂಧಿಯವರು 2 ವರ್ಷ, ಜವಾಹರ್ಲಾಲ್ 2 ವರ್ಷ, ಆಜಾದ್ ಅವರು 2 ವರ್ಷ, ಪಟೇಲ್ ಅವರು 2 ವರ್ಷ, 42ರಿಂದ 44 ತನಕ ಜೈಲಿನಲ್ಲಿದ್ದರು. ಇದೆಲ್ಲ ನಾವು ನೆನೆಸ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಈ ಸಂಗ್ರಾಮದಲ್ಲಿ ಹೋರಾಟ ಮಾಡಿದ ಅಪ್ರತಿಮ ಶೂರರು. ಇವರನ್ನು ನೆನಪಿಸಿಕೊಳ್ಬೇಕಾಗ್ತದೆ. ನಾವು ಎಂತ ಜೀವದ ಹಂಗು ತೊರೆದು ಹೋರಾಟ ಮಾಡಿದ ದಿನಗಳನ್ನು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಕೋಡಿಜಾಲ್, ಕಾಂಗ್ರೆಸ್ನ ಹಿರಿಯ ನಾಯಕ ಸದಾಶಿವ ಉಳ್ಳಾಲ್, ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಸುಬೋಧ್ ಆಳ್ವಾ, ಸೇವಾದಳದ ಮುಖ್ಯಸ್ಥರಾದ ಜಾಕಿಮ್ ಡಿಸೋಜಾ, ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮುಖಂಡರಾದ ಶಾಹುಲ್ ಹಮೀದ್, ಕಿಸಾನ್ ಘಟಕದ ಅಧ್ಯಕ್ಷ ಮೋಹನ್ ಗೌಡ, ಯೂತ್ ಕಾಂಗ್ರೆಸ್ ಮುಖಂಡ ಲುಕ್ಮಾನ್ ಬಂಟ್ವಾಳ, ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದ ವಿಶ್ವಾಸ್ ದಾಸ್ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ನಾಯಕರು ಹಾಜರಿದ್ದರು.